ಕ್ಯೂರಿಯಾಸಿಟಿ ಪ್ರಶ್ನೆ ನಿಮ್ಮ ಜೊತೆಗೆ. ಆ, ಅಮರನಾಥ್ ಶೆಟ್ಟರು ಅಲ್ಲಿ ಶಾಸಕರಾಗಿದ್ದರು. ಅಮರಣ್ಣ ಬಗೆಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳಿದ್ದಂಥ ಸಂದರ್ಭದಲ್ಲಿ ತಾವು ಅವರ ಎದುರಿಗೆ ಚುನಾವಣೆಗೆ ನಿಂತರಿ, ತಾವು ಗೆದ್ದಿರಿ. ಆ ನಂತರದಲ್ಲಿ ಅವರು ಮತ್ತೆ ಒಂದೆರಡು ಸಲದಿಂದಾಗಲೂ ತಾವೇ ಗೆದ್ದು ಬಂದಿರಿ ಅಂತ ಅನ್ನೋದು. ಅವ್ರ ಜೊತೆಗಿನ ಸಂಬಂಧ ಹೇಗಿತ್ತು? ಅಭಯಚಂದ್ರ ಗೆದ್ದದ್ದು ಕಾಂಗ್ರೆಸ್ ಪಕ್ಷದಿಂದ, ಕಾಂಗ್ರೆಸ್ ಕಾರ್ಯಕರ್ತರಿಂದ. ಅಮರನಾಥ್ ಶೆಟ್ಟರು ಅವರದು ವೈಯಕ್ತಿಕ ಚರಿಷ್ಮಾ. ಅಮರನಾಥ್ ಶೆಟ್ಟರು ಅವ್ರದ್ದು ವೈಯಕ್ತಿಕ ಬಡವರ, ಜನಸಾಮಾನ್ಯರ, ಫ್ರೆಂಡ್ಸ್, ಮಿತ್ರರ ಒಲವಿನ ಮುಖಾಂತರ ಅವರು MLA ಆದವರು. ಆದರೆ ನಾನು ಹಾಗೆಲ್ಲ, ನನಗೆ ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷದ ಸಹಾಯ ಇತ್ತು. ಆ ಪಕ್ಷದಿಂದ ನನ್ನನ್ನು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ರಿಂದಾಗಿ ನಾನು ಯಾವುದೇ ಪ್ರಯಾಸ ಇಲ್ಲದೆ ಶಾಸಕನಾದವರು. ಮೊದಲ ಅವರು ಹಾಗೆಲ್ಲ ಅವರು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಜನಸಾಮಾನ್ಯರ ಸೇವೆ ಮಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, ಪುರಸಭಾ ಸದಸ್ಯನಾಗಿ, ಪುರಸಭಾ ಅಧ್ಯಕ್ಷನಾಗಿ, ತಾಲೂಕು ಬೋರ್ಡ್ ಸದಸ್ಯನಾಗಿ, ಆ ರೀತಿ ಸಾರ್ವಜನಿಕ ಸೇವೆ ಮಾಡಿಕೊಂಡು ಮೇಲೆ ಬಂದವರು. ಯಾವತ್ತೂ ಅವರ ಇಡೀ ಬದುಕಿನಲ್ಲಿ ಜನಸಾಮಾನ್ಯರ ಬದುಕಿನ ಬಗ್ಗೆ ಭಾಳ ಅಪಾರವಾದಂಥ ಚಿಂತನೆ ಇದ್ದವರು. ವೈಯಕ್ತಿಕ ಟೀಕೆಗಳು ಕೂಡ ಇರ್ತದೆ. ಆದರೆ ನಾನು ಅಮರನಾಥ್ ಶೆಟ್ಟರು ಚಿರಪರಿಚಿತರು. ಈಗ ಬೇರೆಯವರ ಥರ ಅಲ್ಲ, ನಾವು ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ಆ ನಂತರ ನಮಗೆ ಅವರ ಪ್ರೀತಿ ವಾತ್ಸಲ್ಯ ನಮಗೆ ಬಹಳ ಇತ್ತು. ಒಂದು ದಿನ ನಾವು ಜಗಳ ಮಾಡಿಕೊಳ್ಳಿಲ್ಲ. ಆದ್ದರಿಂದ ಒಂದು ಕಡೆಯಿಂದ ನನ್ನ ತಂದೆಯವರ ವಿದ್ಯಾರ್ಥಿಯವರು, ಆದ್ದರಿಂದ ನನ್ನ ತಂದೆಯವರ ಬಗ್ಗೆ ಕೂಡ ಅಪಾರವಾದ ಗೌರವವನ್ನು ಅಮರನಾಥ್ ಶೆಟ್ಟರು ಇಟ್ಕೊಂಡಿದ್ದರು. ಆದ್ದರಿಂದ ನಮಗೆ ಯಾವುದೇ ರೀತಿಯ ಗೊಂದಲಗಳು ಇರಲಿಲ್ಲ.